ಮಾಡ್ತಾ ಇರುವವರು ಹೆಮ್ಮೆಯ ಪ್ರತಿಭೆ ಶೋಧನ್ ಯರ್ಮಾಳ್ ಅವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಸುಮನಸ ಅನ್ನುವ ಮೇರು ಸಂಸ್ಥೆ ಮಲ್ಪೆಯ ಉಡುಪಿ ಮಲ್ಪೆಯ ಸುಮನಸ ಸಂಸ್ಥೆ ನನ್ನನ್ನು ಸಂಗೀತ ಕೊಡ್ಲಿಕ್ಕೆ ಕರೆದ್ರು. ನಾನು ನೋಡುವಾಗ ನನಗೆ ಇಷ್ಟೆಲ್ಲ ಟೆನ್ಷನ್ ಆಯ್ತು, ಇಷ್ಟೆಲ್ಲ ಇದ್ದಾರೆ, ಐ ಶುಡ್ ಗಿವ್ ಮೈ ಬೆಸ್ಟ್, ನಾನು ಇಲ್ಲಿ ಬೆಸ್ಟ್ ಕೊಡಲೇಬೇಕಾಗತ್ತೆ ಅಂತ ನಾನು ಥಿಂಕ್ ಮಾಡಿದೆ ಅಲ್ಲೇ. ಅದಕ್ಕೋಸ್ಕರ ನಾನು ಅಲ್ಲಿ ಫಸ್ಟ್ ಮ್ಯೂಸಿಕ್ ಮಾಡಿದ್ದು ಅಲ್ಲಿ ದಾರಾಶೇಖರ್ ಡ್ರಾಮಾಗೆ. ಅದರಲ್ಲಿ ನನಗೆ ಪ್ರೈಸೇ ಬಂತು, ಫಸ್ಟ್ ಸ್ಟೇಟ್ ಅವಾರ್ಡೇ ಬಂತು ನನಗೆ. ಮತ್ತೆ ನಾನು ಅವ್ರದ್ದು ತುಂಬ ಮಾತಾಡಿ ಕ್ಲೋಸ್ನೆಸ್ ಆಗೋದು. ಅವ್ರ ಹೆಸರೇ ಅದು ವಿದ್ದು ಹುಚ್ಚಿಲ್ ಸರ್. ಅವರು ಮುದ್ರ ರಾಕ್ಷಸ ಮಾಡಿದ ಆ ಮುದ್ರ ರಾಕ್ಷಸ ಅಪ್ರಿಷಿಯೇಷನ್ ತುಂಬ ಕಡೆ ಬಂತು ನಮಗೆ. ತುಂಬ ಒಂದು 14-15 ಶೋಗಳು ನಡೀತಾ ಹೋಯ್ತು. ಹಂಸಲೇಖ ಸರ್ ಇಲ್ಲೇ ಕೂತ್ಕೊಂಡಿದ್ದು, ನಾನಿಲ್ಲ. ಅದಂದ್ರೆ ಯೋಗ ನಾವೆಲ್ಲ ಟಿವಿಯಲ್ಲಿ ನೋಡುದು ಆ ಟೈಮೆಲ್ಲ ಬರ್ತಾ ಇತ್ತು. ಈಗ ನಾವು ಒಟ್ಟಿಗೆ ಅಲ್ಲಿ ಅವರನ್ನು ನೋಡುದು, ಅವರದ್ದು ಮಾತಾಡೋದಾಗಿರ್ಬೋದು. ಆ ಸ್ಟೇಜ್ ನಮಗೆ ಆ ಸತ್ಯನಪುರ ಸಿರಿ ನಾಟಕದಿಂದ ಪೂರ್ಣಿಮಾ ಮೇಡಮ್ ಇಂದ ಸಿಕ್ಕಿದ್ದು ನಮಗೆ. ಅಲ್ಲಿ ನಾನು ಪಡುಬಿದ್ರಲ್ಲಿ ಇಳುವಾಗ ಒಂದು ಕಿರಣ್ ಬೇಕರಿ ಇತ್ತು ಅಲ್ಲಿ ಹೋಗಿ ತಿಂಡಿ ತಿನ್ಲಿಕ್ಕೆ ನಮ್ಮ ಯಾವಾಗಲೂ ಕರ್ಕೊಂಡು ಹೋಗುವರು. ಆ ಕಿರಣ್ ಬೇಕರಿಯಲ್ಲಿ ಇಳಿಯುವಾಗ ಹೇಳೋದು, ತುಲ ಇಂಚನೆ ಕಲ್ಪು ಒಂಜೊತ್ತು ನಿಕ್ಲ ಕ್ಲಾಸ್ ಕೊರ್ರೆ ಹಾಕೊಂಡು. ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಇದೇ ಶನಿವಾರ ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯಲ್ಲಿ.